ಮಾಸಿ ಹೋಗಿದ್ದ ಹಳದಿ ಮತ್ತು ಕಪ್ಪು ಬಣ್ಣದೊಂದಿಗೆ ಕಿಟಕಿ ಬಾಗಿಲುಗಳು ಕಿತ್ತು ಬರುವಂತೆ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಶಾಲೆಯನ್ನ ಊರಿನ ಗ್ರಾಮಸ್ಥರು ಸೇರಿ ಬಿಳಿ ಮತ್ತು ಸಿಮೆಂಟ್ ಬಣ್ಣವನ್ನ ಬಳಿದು ಕಿತ್ತು ಬರುವಂತಹ ಸ್ಥಿತಿಯಲ್ಲಿದ್ದ ಕಟ್ಟಡದ ಸಾಮಗ್ರಿಗಳನ್ನು ಬದಲಾಯಿಸಿ ಖಾಸಗಿ ಶಾಲೆಯ ಸ್ಪರ್ಶವನ್ನ ನೀಡಿ ಪುನಶ್ಚೇತನಗೊಳಿಸಿದ ಮಾದರಿ ಕಾರ್ಯ ಮೂಡಬಿದ್ರೆ ತಾಲೂಕಿನ ಅಳಿಯೂರಿನಲ್ಲಿ ನಡೆದಿದೆ. ಮೂಡಬಿದ್ರೆ ತಾಲೂಕಿನ ಅಳಿಯೂರಿನಲ್ಲಿ 85 ವರ್ಷಗಳ ಹಿಂದೆ ಆರಂಭಗೊಂಡಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿಯೂರು ಸುಮಾರು 20,000 ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ನೀಡಿದ ಶಿಕ್ಷಣ ಸಂಸ್ಥೆ. ಮೊದಲಿಗೆ ಹೆಚ್ಚಿನ ಮಕ್ಕಳನ್ನ ಹೊಂದಿದ್ದ ಈ ಶಾಲೆ ನಂತರದ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿತ್ತಲ್ಲದೆ ಕಟ್ಟಡವು ಶಿಥಿಲಾವಸ್ಥೆಗೆ ತಲುಪಿತು. ಇದನ್ನ ಗಮನಿಸಿದ ಊರಿನ ಗಣ್ಯರು ಮತ್ತು ಶಿಕ್ಷಣ ಪ್ರೇಮಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸುವ ಬಗ್ಗೆ ಚಿಂತನೆಯನ್ನ ನಡೆಸಿ ಸಮನ್ವಯ ವೇದಿಕೆಯೊಂದನ್ನು ರಚಿಸಿ 2 ವರ್ಷಗಳ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯನ್ನ ಆರಂಭಿಸಿ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಬೇರೆ ಶಾಲೆಗಳಿಗೆ ಹಂಚಿ ಹೋಗುತ್ತಿದ್ದ ಮಕ್ಕಳನ್ನ ಇಲ್ಲಿಗೆ ಬರುವಂತೆ ಮಾಡಲಾಯಿತು. ಮಕ್ಕಳನ್ನ ಸೆಳೆಯಬೇಕಾದ್ರೆ ಶಾಲೆಯ ಕಟ್ಟಡವು ಖಾಸಗಿ ಶಾಲೆಯಂತೆ ಆಕರ್ಷಕವಾಗಿದ್ರೆ ಇನ್ನೂ ಒಳಿತು ಎಂಬುದನ್ನು ಮನಗಂಡ ಸಮನ್ವಯ ವೇದಿಕೆಯು ಲಾಕ್ಡೌನ್ ಸಮಯದಲ್ಲಿ ದಾನಿಗಳ ಸಹಕಾರ ಮತ್ತು ಶ್ರಮದಾನದ ಮೂಲಕ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಕೆಲಸಕ್ಕೆ ಕೈ ಹಾಕಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಕಟ್ಟಡವು ಶಿಥಿಲಗೊಂಡು ಮಳೆಯ ನೀರು ಒಳಗಡೆ ಸೋರುತ್ತಿರುವ ಬಗ್ಗೆ ಸಮಿತಿಯ ಗಮನಕ್ಕೆ ಬಂದಿತ್ತು. ಇದರ ಬಗ್ಗೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟೆನವರ ಗಮನಕ್ಕೆ ತಂದಾಗ ತಾವು ರಿಪೇರಿ ಕಾರ್ಯವನ್ನ ಆರಂಭಿಸಿ ನಾನು ಸಹಕಾರ ನೀಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಅದರಂತೆ 85 ವರ್ಷದ ಇತಿಹಾಸವಿರುವ ಶಾಲೆಯನ್ನ ಅಭಿವೃದ್ಧಿಗೊಳಿಸಲು ಗ್ರಾಮಸ್ಥರು ಮುಂದಾದ್ರು. ಶ್ರಮದಾನವನ್ನು ಪ್ರತಿಯೊಬ್ಬ ಊರಿನ ಪ್ರತಿಯೊಬ್ಬರು ಸಾಯಂಕಾಲದ ಹೊತ್ತು ಕೆಲವು ಸಂದರ್ಭದಲ್ಲಿ ಬೆಳಿಗ್ಗೆ ಕೆಲಸವನ್ನು ಮಾಡಿದ್ದಾರೆ. ಕೋಟಿ ಚೆನ್ನೈ ಯುವಶಕ್ತಿ ಇರ್ಬೋದು, ಆಟೋ ಚಾಲಕರು, ಬಾಲಿಕರ ಸಂಘ ಇರ್ಬೋದು, ಹನುಮಾನ್ ಫ್ರೆಂಡ್ಸ್ ಇದ್ದಾರೆ, ಗರಡಿ ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಬಂದು ಪ್ರತಿಯೊಬ್ಬರೂ ಕೂಡ ಶ್ರಮದಾನದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನದ ಆದಷ್ಟು ಬೇಗ ಪುನಶ್ಚೇತನವನ್ನು ಗೊಳಿಸಿಬಿಟ್ಟು ಈಗಾಗಲೇ ಲಾಸ್ಟ್ ಇಯರ್ಗಿಂತ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಡ್ಮಿಷನ್ ಆಗಿರುವಂತಹ ಹೈಯೆಸ್ಟ್ ಅಡ್ಮಿಷನ್ ಆಗಿರುವಂತಹ ಶಾಲೆ ಅಂತ ಹೇಳಿದ್ರೆ ನಮ್ಮ ಅಳಿಯೂರು ಶಾಲೆ. ಇದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಇದ್ರ ಬಗ್ಗೆ ಮಾನ್ಯ ಶಿಕ್ಷಣ ನಿರ್ದೇಶಕರು, ಜಿಲ್ಲಾ ಶಿಕ್ಷಣ ನಿರ್ದೇಶಕರು ಬಂದಿದ್ದರು. ಅದ್ರ ಬಗ್ಗೆ ಅವ್ರ ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ. ಈಗ ಲಾಸ್ಟ್ ಇಯರು 150 ಚಿಲ್ಲರೆ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ 205ಕ್ಕೆ ಹೋಗಿದೆ, 1ನೇ ತರಗತಿಯಿಂದ 7ನೇ ತರಗತಿ ತನಕ. ಮತ್ತು LKG UKGಗೆ ಆಲ್ಮೋಸ್ಟ್ 60ರಿಂದ 70 ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಸ್ಥಳಾವಕಾಶದ ಸಮಸ್ಯೆ ಉಂಟು ನಮಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಜೊತೆಗೆ ಮೊನ್ನೆ ಈಗ ಒಂದು ವಾರದ ಹಿಂದೆ 20,000 ಮೇಲೆ ಹೋಗಿರ್ಬೋದು. ಸಾಧಾರಣ ಒಂದು 85 ವರ್ಷದಲ್ಲಿ 20,000 ಮೇಲೆ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲರಿಗೂ ನಾವು ರೀಚ್ ಆಗಲಿಲ್ಲ. ಎಲ್ಲರಿಗೂ ರೀಚ್ ಆದರೆ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡ್ಬೋದು ಅಂತೇಳಿ ನಮ್ಮ ಒಂದು ಆಸೆ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮಗೆ ಸಹಕಾರ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ಎಲ್ಲ ಕೆಲಸವನ್ನು ಈಗ ನಮಗೆ ಏನೇನು ಅಗತ್ಯ ಉಂಟು ಎಲ್ಲವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈಗಲೇ ನಮಗೆ ಸಾಧಾರಣ ಒಂದು 7-8 ಲಕ್ಷದ ಕೆಲಸ ಆಗಿದೆ. ಈ ನಮ್ಮ ಶ್ರಮದಾನವನ್ನು ಬಿಟ್ಟು ಅಲ್ಲದೆ ಈಗ ಕೂಡ ನಮಗೆ ಒಂದು 5-6 ಲಕ್ಷದ ಕೆಲಸಗಳು ಇನ್ನೂ ಬಾಕಿ ಇದೆ. ಅದು ಊರಿನವರ ಸಹಕಾರದಿಂದ ಮಾಡಬೇಕಷ್ಟೇ. ರಿಪೇರಿ ಮಾಡಬೇಕು ಉದ್ದೇಶದಿಂದ ನಾವು ಮುಂದೆ ಬಂದಾಗ ಒಳಗೆ ಪೈಂಟ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಶಿಥಿಲಗೊಂಡಿತ್ತು. ಏನು ಆಗುವ ಪರಿಸ್ಥಿತಿಯಲ್ಲಿ ಇಲ್ಲ. ಸಾರಣೆ ಮಾಡಬೇಕು. ಕಿಟಕಿ ಬಾಗಿಲು ಎಲ್ಲ ಅಲ್ಲಾಡ್ತಾ ಇತ್ತು. ಮತ್ತು ಅಲ್ಲದೆ ರ್ಯಾಕ್ಗಳು ಇತ್ತು, ಸರಿಯಾಗಿರಲಿಲ್ಲ. ಎಲ್ಲವನ್ನು ಸರಿ ಮಾಡಿಕೊಂಡು ಮತ್ತು ಮೇಲೆ ಹೊಲೋ ಬ್ಲಾಕ್ ಕಟ್ಟಿ ಮತ್ತು ಪೇಂಟಿಂಗು, ವೈರಿಂಗ್ ಮತ್ತು ನೀರಿನ ಟ್ಯಾಂಕಿ, ಅಲ್ಲದೆ ಸಪರೇಟಾಗಿ ಒಂದು ಉಗ್ರಾಣ ಕೊಠಡಿ ಮಾಡಿದೆ. ಅಲ್ಲದೆ ಒಂದು ಆಟದ ಸಾಮಾನು ಇಡಲಿಕ್ಕೆ ಅಲ್ಲದೆ ನಮ್ಮ ಟೀಚರ್ಗಳಿಗೆ ಒಂದು ಆಫೀಸ್ ರೂಮನ್ನು ಮಾಡಿ ಅದರ ಒಳಗೆ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲವನ್ನು ಮಾಡ್ತಾಯಿದ್ದೆ. ಪೂರ ಈ 4 ಲಕ್ಷ ದುಮ್ಮು ಹಾಕಲಿ ಏನು ಬೇಕಂತ 7 ಲಕ್ಷದ ಬೇರೆ ಇತ್ತೆ ಅದು ನಲ್ಲ 5 ಲಕ್ಷದ ಕೆಲಸ ನಲ್ಲ ಬಾಕಿ ಇಲ್ಲ ಅಂಚ 5 ಲಕ್ಷ ಸಂಖ್ಯೆ ಮತ್ತು ಪೋಯ್ಸಲ್ಲಿ 42 ಮಂಡ ಇತ್ತೆ ಸಂಖ್ಯೆ 202 ಎಲ್ಲ 1ನೇ ಕ್ಲಾಸ್ ಅದು 205 ಲಕ್ಷ. LKG UKG ಕೂಡ 65 ಮುಟ್ಟ ಇತ್ತೆ ಆಯಿತು. ಕೆಲವು ಬರೋದಿಲ್ಲ ಇರುತ್ತೆ. ನನ್ನ ಕ್ಲಾಸ್ ನಲ್ಲ ಬರೋದಿಲ್ಲ ಇರುತ್ತೆ. 5 ಪಕ್ಕ ಕೂಡ ಒಂದೊಂದು ಪ್ರೇರಣೆ ಅದು ಸಾಲದ ಕೆಲಸ ಮಾಡ್ತಾರೆ ಸೇರೋರು ಇದನ್ನೆಲ್ಲ ಬೇಲೆ ಮಾಡಿಕೊಡೋದು. ಆದ್ಮೇಲೆ ನನಗೆ LKG UKG ಜೋಕುಲ ಸಂಖ್ಯೆ ಜಾಸ್ತಿ ಹೆಂಚೆ ಅವಳು 3 ಇತ್ತು ಶಾಲೆ ಐತೆ. 2019-20 18ಗೂ 147 ಮಕ್ಕಳಿತ್ತು.
ಐಟು 37 ಪೋಯ 27 ಅಪ್ಪ ಎಂಕ್ಲೆ ಚಿಂತಾಗಂದ್ರೆ ಜೋಕುನ ಸಂಖ್ಯೆ ಎಂಚ ಜಾಸ್ತಿ ಮಾಡ್ಕೊಡಿ ಸರ್ಕಾರ ಎರಡು ಎಂಚ ಐಕೆ ಎಂಕ್ಲು LKG ಸ್ಟಾರ್ಟ್ ಮಾಡ್ತಾ LKG ಸ್ಟಾರ್ಟ್ ಮಾಡ್ತಾ ಅಲ್ಪ ಜೋಕುನ ಸಂಖ್ಯೆ ఉన్నాడు అవే జోకులు ಎಂಕ್ಲೆಗೆ ಇಂಗ್ಲೀಷ್ ಮೀಡಿಯಂ ಪನ್ನೊಂದು ಕಾನ್ಸೆಪ್ಟ್ ಇರ್ತೇವೆ.